ರಸ್ತೆಯಲ್ಲಿ ನಡೆದುಕೊಂಡು ಹೋಗುತ್ತಿದ್ದ ಶಿಕ್ಷಕಿಯೋರ್ವರ ಚಿನ್ನದ ಕರಿಮಣಿ ಸರವನ್ನ ಎಳೆದೊಯ್ದು ಪರಾರಿಯಾಗಿದ್ದ ಆರೋಪಿಯನ್ನ ಸುರತ್ಕಲ್ ಠಾಣಾ ಪೊಲೀಸರು ಬಂಧಿಸಿದ್ದಾರೆ. ಮೂಲತಃ ಚಿಕ್ಕಮಗಳೂರು ಜಿಲ್ಲೆಯ ದುರ್ಗದಬೆಟ್ಟು ಶಾಂತಿಪುರ ಕೊಪ್ಪ ನಿವಾಸಿ ಕೆಎಸ್ ಶ್ರೇಯಸ್ ಬಂಧಿತ ಆರೋಪಿ. ಸುರತ್ಕಲ್ ಶಾಲೆಯ ಶಿಕ್ಷಕಿ ವಿದ್ಯಾ ಎಂಬುವರು ಆಗಸ್ಟ್ 4ರಂದು ಸುರತ್ಕಲ್ನಲ್ಲಿರುವ ತಮ್ಮ ಮನೆಯಿಂದ ಶಾಲೆಯ ಕಡೆಗೆ ನಡೆದುಕೊಂಡು ಬರುತ್ತಿದ್ದರು. ದಾರಿ ಮಧ್ಯೆ ಅಂಡರ್ ಪಾಸ್ ಬಳಿ ಬರುತ್ತಿರುವಾಗ ಮಧ್ಯಾಹ್ನ 1:10ರ ಸುಮಾರಿಗೆ ಏಕಾಏಕಿ ಬಂದಿರುವ ಆರೋಪಿ ಕೆಎಸ್ ಶ್ರೇಯಸ್ ವಿದ್ಯಾ ಅವರ ಕತ್ತಿನಲ್ಲಿದ್ದ 2 ಪವನ್ ಚಿನ್ನದ ಕರಿಮಣಿ ಸರವನ್ನ ಎಳೆದೊಯ್ದು ಪರಾರಿಯಾಗಿದ್ದ. ಈ ಬಗ್ಗೆ ವಿದ್ಯಾ ಅವರು ಸುರತ್ಕಲ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಈ ಬಗ್ಗೆ ತನಿಖೆ ನಡೆಸುತ್ತಿದ್ದ ಪೊಲೀಸರು ಅನುಮಾನದ ಮೇಲೆ ಕೆಎಸ್ ಶ್ರೇಯಸ್ನನ್ನ ವಶಪಡಿಸಿಕೊಂಡು ವಿಚಾರಣೆ ನಡೆಸಿದಾಗ ಆತನಲ್ಲಿ ಕರಿಮಣಿ ಸರ ಪತ್ತೆಯಾಗಿದೆ. ತಕ್ಷಣ ಆತನನ್ನ ಪೊಲೀಸರು ಬಂಧಿಸಿದ್ದಾರೆ. ಈ ಬಗ್ಗೆ ಸುರತ್ಕಲ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ.